ಭಾರತದ ಪ್ರತಿಷ್ಠಿತ ಮೊಬೈಲ್ ಬ್ರ್ಯಾಂಡ್ ಆಗಿರುವ ಶಿಯೋಮಿಯ ಮೊಬೈಲ್ಗಳನ್ನು ಆನ್ಲೈನ್ ನೀಡುವ ಎಲ್ಲಾ ಆಫರ್ಗಳನ್ನು ಆಫ್ಲೈನ್ನಲ್ಲಿಯೂ ನೀಡಬೇಕೆಂದು ಅಖಿಲ ಭಾರತ ಮೊಬೈಲ್ ರಿಟೇಲ್ ವ್ಯಾಪಾರಿಗಳ ಸಂಘ ಒತ್ತಾಯಿಸಿದೆ. ಈಗಾಗಲೇ ಶಿಯೋಮಿಯ ಮಾರಾಟ ನಿರ್ದೇಶಕರಿಗೆ ಆಲ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ನಿಂದ ಮನವಿ ಸಲ್ಲಿಸಲಾಗಿದೆ. ಇನ್ನು ಫ್ಲಿಪ್ಕಾರ್ಟ್, ಅಮೆಜಾನ್ ಆನ್ಲೈನ್ ಮಾರಾಟ ಸಂಸ್ಥೆಗಳಿಗೆ ಹೊಸ ಸ್ಟಾಕ್ಗಳನ್ನು ನೀಡಲಾಗ್ತಾ ಇದೆ. ಆದರೆ ರಿಟೇಲ್ ವ್ಯಾಪಾರಿಗಳಿಗೆ ಯಾವುದೇ ಹೊಸ ಸ್ಟಾಕ್ಗಳನ್ನು ನೀಡಲಾಗ್ತಾ ಇಲ್ಲ ಎಂದು ಅಖಿಲ ಭಾರತ ಮೊಬೈಲ್ ರಿಟೇಲ್ ವ್ಯಾಪಾರಿಗಳ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ರಿಟೇಲ್ ವ್ಯಾಪಾರಗಳು ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದ್ದೇವೆ. ಇನ್ನು ಆನ್ಲೈನ್ಗಳಿಗೆ ನೀಡುವಂತೆ ಆಫ್ಲೈನ್ಗಳಿಗೂ ಸಮಾನತೆ ನೀಡಬೇಕು. ಐಮ್ರಾ ಕಂಪನಿಯ ಉಭಯ ನೀತಿ ಮತ್ತು ಭಾರತದಾದ್ಯಂತ ಇರುವ ಸುಮಾರು 20,000 ಶಿಯೋಮಿ ಆದ್ಯತೆಯ ಪಾಲುದಾರರೊಂದಿಗೆ ಒಪ್ಪಂದದಂತೆ ವಂಚನೆ ಸರಿಪಡಿಸಬೇಕೆಂದು ಅಖಿಲ ಭಾರತ ಮೊಬೈಲ್ ರಿಟೇಲ್ ವ್ಯಾಪಾರಿಗಳ ಸಂಘ ಒತ್ತಾಯಿಸಿದೆ.